ಕತ್ತಲ ರಾತ್ರಿಯ ಭೀಕರ ಬಿರುಗಾಳಿ, ಸಾಗರದ ಅಲೆಗಳು ಪರ್ವತದಷ್ಟು ಎತ್ತರಕ್ಕೆ ಜಿಗಿದುತ್ತಿದ್ದವು. ಲಂಕೆಯ ಕಾವಲುಗಾರರು ನಿದ್ರೆಯಲ್ಲಿದ್ದರು. ಆದರೆ ಅಂದು ರಾತ್ರಿ ಲಂಕಾಧಿಪತಿ ರಾವಣನ ಎದೆಯಲ್ಲಿ ಕಾರಣವಿಲ್ಲದೆ ಭಯದ ನಡುಕ ಶುರುವಾಗಿ ಹೋಗಿತ್ತು. ಯಾಕಂದ್ರೆ ಆಕಾಶದಿಂದ ಕೇವಲ ಒಬ್ಬ ವ್ಯಕ್ತಿ ಇಳಿಯುತ್ತಿರಲಿಲ್ಲ, ಒಂದು ಸಜೀವ ಪರ್ವತವೇ ಧರೆಗೆ ಉರುಳುತ್ತಿತ್ತು. ಮಹೇಂದ್ರ ಪರ್ವತದಿಂದ ಒಂದೇ ಜಿಗಿತಕ್ಕೆ 100 ಯೋಜನೆಗಳ ಸಮುದ್ರವನ್ನ ದಾಟಿ ಬಂದ ಪವನ ಪುತ್ರ ಹನುಮಂತ ತನ್ನ ಬೃಹತ್ ವಿಶ್ವರೂಪದಲ್ಲಿ ಶ್ರೀಲಂಕಾದ ಸೀತಾ ಏಲಿಯಾ ಅಂದ್ರೆ ಅಶೋಕ ವಾಟಿಕ ಬೆಟ್ಟದ ಸಾಲುಗಳ ಮೇಲೆ ಕಾಲಿಟ್ಟಿದ್ದ. ಆ ಕ್ಷಣ ಭೂಮಿ ಕಂಪಿಸಿ ಹೋಗಿತ್ತು, ಬಂಡೆಗಳು ಸಿಡಿದಿದ್ದವು. ಹನುಮಂತನ ಅಪಾರ ಶಕ್ತಿ ಮತ್ತು ಭಾರಕ್ಕೆ ಅಲ್ಲಿನ ಕಲ್ಲಿನ ಬಂಡೆಗಳು ಮೇಣದಂತೆ ಕರಗಿ ಹೋಗಿದ್ದವು. ಆತನ ಬೃಹತ್ ಪಾದಗಳು ಬಂಡೆಯೊಳಗೆ ಆಳವಾಗಿ ಹೂತು ಹೋಗಿದ್ದವು. ಹನುಮಂತನು ಸೀತಾದೇವಿಯ ಹುಡುಕಾಟದಲ್ಲಿದ್ದಾಗ ಪ್ರತಿಯೊಂದು ಹೆಜ್ಜೆಯಲ್ಲಿಟ್ಟಾಗ ಆ ಬಂಡೆ ಮೇಲೆ ಆತನ ಪಾದದ ಆಕೃತಿಗಳು ಶಾಶ್ವತವಾಗಿ ಅಚ್ಚೊತ್ತಿ ಹೋಗಿದ್ದವು. ಇಂದಿಗೂ ಜೀವಂತವಾಗಿರುವ ಆ ಭಯಾನಕ ಕುರಗಳು ನೀವು ಶ್ರೀಲಂಕಾದಲ್ಲಿ ಕಾಣಬಹುದಾಗಿದೆ. ಹೌದು, ಶ್ರೀಲಂಕಾದ ನೂವಾರ ಎಲಿಯ ಪ್ರದೇಶದ ಸೀತಾ ಅಮ್ಮನ್ ದೇವಾಲಯ ಬಳಿ ಹರಿಯುವ ಸಣ್ಣ ಹೊಳೆಯ ಬದಿಯಲ್ಲಿ ಇಂದಿಗೂ ಆ ರೋಮಾಂಚನಕಾರಿ ಕುರುಗಳನ್ನು ನೀವು ಕಾಣಬಹುದಾಗಿದೆ. ಬಂಡೆ ಮೇಲೆ ಸಾಧಾರಣ ಮಾನವನಿಗಿಂತ 10 ಪಟ್ಟು ದೊಡ್ಡದಾದ ಪಾದಗಳ ಆಳದವಾದಂತಹ ಗುರುತುಗಳು ಅಲ್ಲಿವೆ. ಹನುಮಂತ ತನ್ನ ರೂಪವನ್ನು ಕ್ಷಣ ಕ್ಷಣದಲ್ಲೂ ಬದಲಾಯಿಸುತ್ತಿದ್ದಕ್ಕೆ ಸಾಕ್ಷಿಯಾಗಿ ವಿವಿಧ ಗಾತ್ರದ ಪಾತ್ರಗಳ ಗುರುತುಗಳನ್ನು ನೀವು ಇಲ್ಲಿ ಕಾಣಬಹುದಾಗಿದೆ. ಸೀತಾದೇವಿಯ ದರ್ಶನ ನಂತರ ಕೋಪಗೊಂಡ ಹನುಮಂತ ತನ್ನ ಬಾಲಕ್ಕೆ ಬೆಂಕಿ ಹಚ್ಚಿಕೊಂಡು ಇಡೀ ಲಂಕೆಯನ್ನ ದಗದಗಿಸುವಂತೆ ಸುಟ್ಟು ಹಾಕುತ್ತಾನೆ. ಆ ಕಲ್ಪನಾ ಪಾತದ ಉರಿಯುವ ಕಾವಿಗೆ ಅಲ್ಲಿನ ಬೆಟ್ಟ ಗುಡ್ಡಗಳು ಮತ್ತು ಮಣ್ಣು ಇಂದಿಗೂ ಕಡು ಕಪ್ಪು ಬಣ್ಣದಲ್ಲೇ ಇವೆ. ಹೌದು, ಯುಗ ಯುಗಗಳು ಉರುಳಿ ಹೋಗಿವೆ, ಸಾಮ್ರಾಜ್ಯಗಳು ಅಳಿದು ಹೋಗಿವೆ. ಆದರೆ ಇಂದಿಗೂ ಹರಿಯುವ ಆ ನೀರಿನ ನಡುವೆ ಇರುವ ಆ ಕಲ್ಲಿನ ಮೇಲಿನ ಪಾದದ ಗುರುತುಗಳನ್ನು ನೋಡಿದರೆ ರಾಮಾಯಣ, ಆ ಮಹಾ ಸಂಗ್ರಾಮ ಮತ್ತು ಹನುಮಂತನ ಅಟಲ ಭಕ್ತಿ ಕಣ್ಣು ಮುಂದೆ ಜೀವಂತವಾಗಿ ಎದ್ದು ನಿಲ್ಲುತ್ತವೆ. ರಾಮಾಯಣದ ಬಗ್ಗೆ ಕೇಳಿದಷ್ಟು ಹೊಸ ಹೊಸ ಕುತೂಹಲಗಳು ಹುಟ್ಟೋದು ಸಹಜವೇ. ರಾಮಾಯಣದ ಪ್ರತಿಯೊಂದು ಪಾತ್ರಗಳು ಹೊಸ ಅಚ್ಚರಿಯನ್ನು ಹುಟ್ಟಿಸುತ್ತವೆ. ಅದರಲ್ಲೂ ಆಂಜನೇಯನ ಪಾತ್ರ ಅತ್ಯಂತ ದೈವಿಕ ಹಾಗೂ ಚಿರಂಜೀವಿಯಾದಂತಹ ಪಾತ್ರವಾಗಿದೆ. ಈ ಹನುಮಂತ ಈಗಲೂ ಈ ಭೂಮಿಯಲ್ಲಿ ಇದ್ದಾನೆ ಅನ್ನುವುದಕ್ಕೆ ಹಲವಾರು ಕಥೆಗಳು ಹಾಗೂ ಹಲವಾರು ಸಾಕ್ಷ್ಯಗಳು ಕೂಡ ನಮ್ಮ ಮುಂದೆ ಇವೆ. ರಾಮಾಯಣದ ಮುಖ್ಯ ಟರ್ನಿಂಗ್ ಪಾಯಿಂಟ್ ಸೀತೆಯ ಅಪಹರಣ. ರಾವಣ ಸೀತೆಯನ್ನು ಅಪಹರಿಸಿ ಆಕಾಶ ಮಾರ್ಗವಾಗಿ ಪುಷ್ಪಕ ವಿಮಾನದಲ್ಲಿ ಲಂಕೆಗೆ ಅವಳನ್ನ ಕರೆದುಕೊಂಡು ಹೋಗುತ್ತಾನೆ. ಅಲ್ಲಿ ಎರಗಂಟ ಎಂಬ ಸ್ಥಳದಲ್ಲಿ ಆ ಪುಷ್ಪಕ ವಿಮಾನ ಇಳಿದಂತಹ ಜಾಗ ಈಗಲೂ ಇದೆ. ಅರಮನೆಯಲ್ಲಿ ರಾವಣ ರಾಣಿ ಮಂಡೋದರಿ ವಾಸವಾಗಿದ್ದಳು. ಆದ್ದರಿಂದ ರಾವಣ ಸೀತೆಯನ್ನು ಅರಮನೆಗೆ ಕರೆದುಕೊಂಡು ಹೋಗುವ ಬದಲು ಹಾಗೂ ಮಂಡೋದರಿಗೆ ಅದು ಸರಿ ಅನ್ನಿಸುವುದಿಲ್ಲವೆಂದು ಆಕೆ ಒಪ್ಪದ ಕಾರಣಕ್ಕೆ ಸೀತಾಮಾತೆಯನ್ನು ಅಶೋಕ ವಾಟಿಕದಲ್ಲಿ ಇರಿಸುತ್ತಾನೆ. ಇಲ್ಲಿ ಸೀತೆ ಇದ್ದುದರಿಂದ ಇದನ್ನು ಈಗ ಸೀತೆಯ ಕೋಟೆ ಎಂದು ಲಂಕೆಯಲ್ಲಿ ಕರೆಯಲಾಗುತ್ತದೆ. ದೂರದಲ್ಲಿ ಸಾಕಷ್ಟು ಕಡಿದಾದ ಕಿರಿದಾದ ರಸ್ತೆಯ ಮೂಲಕ ಸಾಗಿದಾಗ ಸಿಗುವ ರಮ್ಯ ತಾಣವೇ ಈ ಅಶೋಕ ವಾಟಿಕ. ಅಶೋಕವನಕ್ಕೆ ಕರೆತಂದ ನಂತರ ಸೀತಾಮಾತೆ ಇದೇ ವನದಲ್ಲಿ ರಾವಣನ ಮಹಿಳಾ ಸೈನಿಕರ ನಡುವೆ 442 ದಿವಸಗಳ ಕಾಲ ಬಂದಿಯಾಗಿದ್ದಳು ಎಂದು ರಾಮಾಯಣದಲ್ಲಿ ಉಲ್ಲೇಖಿಸಲಾಗಿದೆ. ಇತ್ತೀಚೆಗಷ್ಟೇ ಶ್ರೀಲಂಕಾ ಸರ್ಕಾರ ಸೀತೆಯು ಕುಳಿತಿದ್ದಂತಹ ಒಂದು ಕಲ್ಲನ್ನ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಿಗೆ ದಾನವಾಗಿ ಕೊಡಲಾಗಿದೆ. ಇತ್ತ ಶ್ರೀರಾಮಚಂದ್ರ ಸೀತೆಯ ವಿರಹದಲ್ಲಿ ಕಾಲು ಕಳೆಯುತ್ತಿದ್ದ ಸಮಯ ಅದು. ಹನುಮಂತನಿಗೆ ಇದು ಸಹಿಸಲು ಆಗುವುದಿಲ್ಲ. ಸೀತೆಯನ್ನು ಹುಡುಕಲು ಲಂಕೆಯನ್ನು ಹೇಗಾದರೂ ಮಾಡಿ ತಲುಪಬೇಕೆಂದು ದೃಢ ನಿರ್ಧಾರ ಮಾಡುತ್ತಾನೆ. ಜಾಂಬವಂತನಿಗೆ ಹನುಮನ ಮೇಲೆ ಎಲ್ಲಿಲ್ಲದ ವಿಶ್ವಾಸ ಇತ್ತು. ಆಂಜನೇಯ ಸಮುದ್ರವನ್ನು ಹಾರಲು ನಿರ್ಧರಿಸುತ್ತಾನೆ. ಸಮುದ್ರವನ್ನು ಹಾರುವಾಗ ಹನುಮಂತನು ಅನೇಕ ಅಡೆತಡೆಗಳನ್ನು ಎದುರಿಸಬೇಕಾಗುತ್ತದೆ. ಆದರೆ ಅವನು ಸದಾ ರಾಮನನ್ನೇ ನೆನೆಸುತ್ತಾ ಪ್ರತಿಯೊಂದನ್ನು ಧೈರ್ಯ ಮತ್ತು ತಾಳ್ಮೆಯಿಂದ ಎದುರಿಸುತ್ತಾನೆ. ಕೊನೆಯಲ್ಲಿ ಅವನು ಲಂಕೆಯ ದಡವನ್ನು ತಲುಪುತ್ತಾನೆ. ಅದು ಅತ್ಯಂತ ಸುಂದರವಾದಂತಹ ಹಾಗೂ ಭವ್ಯವಾದಂತಹ ಒಂದು ದೇಶವಾಗಿತ್ತು. ಅವನು ಲಂಕೆಯನ್ನ ರಾತ್ರಿ ಪರಿಶೋಧಿಸಲು ನಿರ್ಧರಿಸುತ್ತಾನೆ. ಆಗ ಒಂದು ಚಿಕ್ಕ ಗಾತ್ರದ ಕಪಿಯಾಗಿ ಕ್ಷಣಿಸಿ ಲಂಕೆಯನ್ನು ಪ್ರವೇಶಿಸಲು ಗೋಡೆಯನ್ನು ಹತ್ತಿ ಪ್ರಯತ್ನಿಸುತ್ತಾನೆ. ತಕ್ಷಣ ಲಂಕೆಯನ್ನು ಕಾಯುತ್ತಿದ್ದಂತಹ ಲಂಕಿಣಿ ಎಂಬ ರಾಕ್ಷಸಿಯು ಅವನನ್ನು ಹಿಡಿದುಕೊಳ್ಳುತ್ತಾಳೆ. ಅವಳು ಅವನ ಮೇಲೆ ಆಕ್ರಮಣ ಮಾಡಲು ಬಂದಾಗ ಹನುಮಂತನು ಅವಳೊಡನೆ ಹೋರಾಡಿ ಮುಷ್ಟಿಯಿಂದ ಗುದ್ದಿ ಬೀಳಿಸಿ ಲಂಕೆಯನ್ನು ಪ್ರವೇಶಿಸುತ್ತಾನೆ. ಹನುಮಂತನು ಅಲ್ಲಿ ಸೀತೆಯನ್ನು ಹುಡುಕಲು ಪ್ರಾರಂಭಿಸುತ್ತಾನೆ. ಅವನು ಅಲ್ಲಿನ ಪ್ರತಿಯೊಂದು ಕಟ್ಟಡ
ಕಟ್ಟಡವನ್ನು ಬಿಡದೆ ಸುತ್ತುತ್ತಾನೆ. ಇದು ವಿಶ್ವಕರ್ಮನಿಂದ ನಿರ್ಮಿತವಾದಂತಹ ಭವ್ಯವಾದ ಹಾಗೂ ದಿವ್ಯವಾದ ಚಿನ್ನದ ನಗರಿ ಲಂಕೆಯಾಗಿತ್ತು. ಅಲ್ಲಿ ಅನೇಕ ದೇವಾಲಯಗಳು, ಸೌಧಗಳು, ಉದ್ಯಾನವನಗಳು, ದೊಡ್ಡ ದೊಡ್ಡ ಕಟ್ಟಡಗಳು ಕೂಡ ಇದ್ದವು. ವೇದ ಪಠಣ, ಕಾವ್ಯ ವಾಚನ, ಸಂಗೀತ, ನೃತ್ಯ, ರಾಜಕೀಯ ಚರ್ಚೆಗಳಿಗಾಗಿ ನಿರ್ಮಾಣಗೊಂಡ ಅನೇಕ ವಾಸಸ್ಥಾನಗಳಿದ್ದವು. ಈ ನಗರದ ವೈಭವವನ್ನು ಕಂಡು ಹನುಮಂತನೇ ಆಶ್ಚರ್ಯಗೊಂಡಿದ್ದನು. ಅವನು ಅರಮನೆಯ ಕೊಠಡಿಗಳನ್ನು, ಅಡಿಗೆಯ ಕೋಣೆಗಳನ್ನು ಮತ್ತು ಮಲಗುವ ಕೋಣೆಗಳನ್ನು ಕೂಡ ಪರೀಕ್ಷಿಸುತ್ತಾನೆ. ಎಲ್ಲ ಕೊಠಡಿಗಳಲ್ಲಿ ಅವನು ಬಹಳ ಸುಂದರಿಯರಾದಂತಹ ಹೆಣ್ಣು ಮಕ್ಕಳನ್ನು ನೋಡುತ್ತಾನೆ. ಅದರಲ್ಲಿ ಒಂದು ಕೊಠಡಿಯಲ್ಲಿ ರಾವಣನು ಮಲಗಿರುವುದನ್ನು ಕೂಡ ನೋಡುತ್ತಾನೆ. ರಾವಣನ ಭವ್ಯವಾದ ಆಕೃತಿಯನ್ನು ನೋಡಿ ಹನುಮಂತ ಮೂಕ ವಿಸ್ಮೃತನಾಗುತ್ತಾನೆ. ಅಂತಹ ಸ್ಥಳದಲ್ಲಿ ಸೀತೆ ಇರುವುದಿಲ್ಲವೆಂದು ಅವನಿಗೆ ದೃಢವಾದ ನಂಬಿಕೆಯಾಗುತ್ತದೆ. ಆ ದೃಢ ವಿಶ್ವಾಸದಿಂದ ಅವನು ಅವಳನ್ನು ಹುಡುಕಲು ಅರಮನೆಯನ್ನು ಬಿಟ್ಟು ಬೇರೆ ಕಡೆ ಹುಡುಕಲು ಪ್ರಾರಂಭಿಸುತ್ತಾನೆ. ಅವನು ಸುತ್ತಲೂ ಅಲೆದಾಡುತ್ತಿದ್ದಾಗ ಇದ್ದಕ್ಕಿದ್ದ ಹಾಗೆ ಅವನ ಕಣ್ಣು ಅಶೋಕವನವೆಂಬ ಉದ್ಯಾನದ ಮೇಲೆ ಬೀಳುತ್ತದೆ. ರಾಮನಿಗೆ ಮೌನವಾಗಿ ಪ್ರಾರ್ಥನೆ ಸಲ್ಲಿಸಿ ಅವನು ಆ ಉದ್ಯಾನವನವನ್ನು ಪ್ರವೇಶಿಸುತ್ತಾನೆ. ಅವನು ಸುತ್ತಲೂ ನೋಡಿದಾಗ ಕೆಲವು ರಾಕ್ಷಸಿಯರು ಅಲ್ಲಿ ಸುತ್ತಾಡುತ್ತಿರುವುದನ್ನು ಅವನಿಗೆ ಗೊತ್ತಾಗುತ್ತದೆ. ಕೆಲವರು ನೋಡಲು ಬಹಳ ಭಯಂಕರವಾಗಿದ್ದರು. ಅವನು ಆ ಕಡೆಗೆ ಗಮನ ಹರಿಸಿದಾಗ ಒಂದು ವೃಕ್ಷದ ಕೆಳಗೆ ನಿಶ್ಯಕ್ತಳಾದ ಆದರೆ ಸೌಂದರ್ಯವತಿಯಾದಂತಹ ಹಾಗೂ ಸರಳವಾದ ಉಡುಪುಗಳನ್ನು ಧರಿಸಿದ್ದ ಒಬ್ಬ ಸ್ತ್ರೀಯನ್ನು ನೋಡುತ್ತಾನೆ. ಹನುಮಂತನಿಗೆ ಇವಳೇ ಸೀತೆ ಇರಬೇಕೆಂಬ ಬಲವಾದ ಭಾವನೆ ಉಂಟಾಗುತ್ತದೆ. ಅವನು ಆ ಮರದ ಮೇಲೆ ಹಾರಿ ಸಮೀಪದಿಂದ ಅವಳನ್ನು ಗಮನಿಸುತ್ತಾನೆ. ಅವನು ರಾಮನ ಜನನದಿಂದ ಪ್ರಾರಂಭಿಸಿ ರಾಮ ಕಥೆಯನ್ನು ಹಾಡತೊಡಗುತ್ತಾನೆ. ರಾಮನ ಕಥೆಯನ್ನು ಹಾಡುತ್ತಾನೆ. ಒಂದು ಕಪಿಯು ಮನುಷ್ಯನಂತೆ ಉಚ್ಚರಿಸುವುದನ್ನು ಕಂಡು ಸೀತೆ ಆಶ್ಚರ್ಯಪಡುತ್ತಾಳೆ. ಇದು ರಾಕ್ಷಸರ ಕುತಂತ್ರವಿರಬಹುದೆಂದು ಅವಳಿಗೆ ಅನುಮಾನ ಕೂಡವಾಗುತ್ತದೆ. ಅಷ್ಟರಲ್ಲಿ ಹನುಮಂತನು ಮರದಿಂದ ಕೆಳಕ್ಕೆ ಹಾರಿ ಅವಳ ಮುಂದೆ ಬಂದು ಕೈಮುಗಿದು ನಿಲ್ಲುತ್ತಾನೆ. ಆ ಕೂಡಲೇ ಸೀತೆಯು ರಾವಣನೇ ಈ ರೂಪ ಧರಿಸಿ ಅವಳನ್ನು ಮೋಸಗೊಳಿಸಲು ಬಂದಿರಬೇಕೆಂದು ಭಾವಿಸುತ್ತಾಳೆ. ಆಗ ಹನುಮಂತನು ತನ್ನ ಪೂಜ್ಯ ಭಾವನೆಯಿಂದ ತನ್ನನ್ನು ಅನುಮಾನಿಸಬಾರದೆಂದು ತಾನು ರಾಮನ ಸೇವಕನೆಂದು ಹೇಳಿ ರಾಮನು ಕೊಟ್ಟ ಉಂಗುರವನ್ನು ಅವಳಿಗೆ ತೋರಿಸುತ್ತಾನೆ. ಆಗ ಸೀತೆಯು ತುಂಬಾ ಭಾವೋದ್ವೇಗಕ್ಕೆ ಒಳಗಾಗಿ ಉಂಗುರವನ್ನು ತನ್ನ ಹೃದಯದ ಹತ್ತಿರ ಇಟ್ಟುಕೊಂಡು ರಾಮನ ಹೆಸರನ್ನು ಕರೆಯುತ್ತಾ ಅಳಲು ಪ್ರಾರಂಭಿಸುತ್ತಾಳೆ. ಹೌದು ಸ್ನೇಹಿತರೆ, ಇದೇ ಅಶೋಕವನ. ಇಲ್ಲಿಯೇ ಹನುಮಂತ ಶ್ರೀರಾಮನ ಸಂದೇಶ ಹೊತ್ತು ಸೀತೆಯನ್ನು ಭೇಟಿಯಾಗಿದ್ದ ಸ್ಥಳವಾಗಿದೆ. ಅಶೋಕ ಮರಗಳು ಹೆಚ್ಚು ಇರುವುದರಿಂದ ಇದಕ್ಕೆ ಅಶೋಕವನವೆಂದು ಕರೆಯಲಾಗುತ್ತದೆ. ಈಗ ಮೊದಲಿನಂತೆ ಅಷ್ಟೊಂದು ಅಶೋಕ ಮರಗಳು ಇಲ್ಲವಾದರೂ ನೂರಾರು ಬಗೆಯ ಗಿಡ ಮರಗಳು, ಬಳ್ಳಿಗಳನ್ನು ನೀವು ಇಲ್ಲಿ ನೋಡಬಹುದು. ಈ ವನದ ಎದುರಿನಲ್ಲೇ ಹೊಳೆಯೊಂದು ಹರಿಯುತ್ತದೆ. ಇಲ್ಲಿ ಸೀತಾಮಾತೆಯು ದಿನನಿತ್ಯ ಸ್ನಾನ ಮಾಡಿ ಪೂಜೆ ಮಾಡುತ್ತಿದ್ದಳು ಎಂದು ನಂಬಲಾಗಿದೆ. ಇದೇ ವನದಲ್ಲಿ ಈಗ ಸೀತೆಗೋಸ್ಕರ ಒಂದು ದೇವಸ್ಥಾನವನ್ನು ಕಟ್ಟಲಾಗಿದೆ. ಹಾಗೆಯೇ ಈ ಹೊಳೆಯ ಸುತ್ತಮುತ್ತ ಬಂಡೆಗಳ ಮೇಲೆ ದೊಡ್ಡ ದೊಡ್ಡ ತೆಗ್ಗುಗಳಿದ್ದು ಅವುಗಳನ್ನ ಆಂಜನೇಯನ ಹೆಜ್ಜೆ ಗುರುತುಗಳೆಂದು ನಂಬಲಾಗಿದೆ. ಇದೇ ಕಾರಣ ಈ ಪ್ರದೇಶವನ್ನು ಹನುಮಂತನು ಸೀತೆಯನ್ನು ಭೇಟಿ ಮಾಡದಂತಹ ಪ್ರದೇಶವೆಂದು ಇದನ್ನು ನಂಬಲಾಗಿದೆ. ಭಾರತದಿಂದ ಹೋದಂತಹ ಭಕ್ತರು ಈ ಸ್ಥಳಕ್ಕೆ ತಪ್ಪದೆ ಭೇಟಿ ಕೊಟ್ಟು ಸೀತಾದೇವಿಯ ದೇವಸ್ಥಾನ ಹಾಗೂ ಆಂಜನೇಯನ ಪಾದದ ಗುರುತುಗಳನ್ನು ಹೊಂದಿರುವ ಈ ಅಶೋಕವನಕ್ಕೆ ಭೇಟಿ ಕೊಟ್ಟು ಪುನೀತರಾಗುತ್ತಾರೆ. ಅಂದ ಹಾಗೆ ಈ ಅಶೋಕವನ ಇರುವಂತಹ ಈ ಸ್ಥಳವನ್ನ ಇಲ್ಲಿ ಸೀತಾ ಏಲಿಯಾ ಎಂದು ಕರೆಯುತ್ತಾರೆ. ಈ ಸೀತಾ ಏಲಿಯಾ ಶ್ರೀಲಂಕಾದ ರಾಜಧಾನಿ ಕೊಲಂಬೋದಿಂದ ಸುಮಾರು 172 ಕಿಲೋಮೀಟರ್ ದೂರದಲ್ಲಿದೆ.